ಬುದ್ಧಿವಂತರ ಜಿಲ್ಲೆಯಾದಂತಹ ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಯಲ್ ಗಾರ್ಡನ್ನಲ್ಲಿ ಜನಾಶೀರ್ವಾದ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು। ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ। ಶಾಸಕನಾಗಿ ಆರಿಸಿ ಬಂದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದ 213 ಬೂತ್ಗಳಲ್ಲಿ ಪ್ರತಿ ವರ್ಷ ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಜನಸಂಪರ್ಕ ಸಭೆಯನ್ನ ನಡೆಸಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಲಾಗುವುದು। ಬಾಕಿ ಇರುವ ಎಲ್ಲಾ ಕೆಲಸಗಳನ್ನ ಮುಂದಿನ 5 ವರ್ಷಗಳಲ್ಲಿ ಪೂರ್ಣಗೊಳಿಸುತ್ತೇನೆ। ನಿವೇಶನ ರಹಿತರಿಗೆ ನಿವೇಶನ ಹಾಗೂ ಮನೆ ನಿರ್ಮಿಸಿಕೊಡುವ ಸಂಕಲ್ಪವನ್ನ ಹೊಂದಿದ್ದೇನೆ। ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಸಚಿವರಾದ ಪ್ರಮೋದ್ ಮಧ್ವರಾಜ್ ಭರವಸೆ ನೀಡಿದ್ದಾರೆ। ಕ್ಷೇತ್ರದ ಜನರಿಗೆ ನೀಡಿದ ಬಹುತೇಕ ಭರವಸೆಯನ್ನ ಈಡೇರಿಸಿದ್ದೇನೆ। ಮುಖ್ಯಮಂತ್ರಿ ಜೊತೆ ಕಾಡಿಬೇಡಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದೇನೆ। ಆ ಬಗ್ಗೆ ನನಗೆ ತೃಪ್ತಿ ಇದೆ। 5 ವರ್ಷ ನಾನು ನಿಮ್ಮ ಸೇವಕನಾಗಿ ಸೇವೆ ಮಾಡಿದ್ದೇನೆ। ಈಗ ನೀವು ನನ್ನನ್ನ ಗೆಲ್ಲಿಸುವ ಜವಾಬ್ದಾರಿ ಹೊಂದಿದ್ದೀರಿ ಎಂದು ಪ್ರಮೋದ್ ಮಧ್ವರಾಜ್ ಹೇಳಿದ್ರು। ಸಹಸ್ರ ಸಂಖ್ಯೆಯಲ್ಲಿ ಬಂದಂತ ನನ್ನ ಯಜಮಾನ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಪ್ರಥಮದಲ್ಲಿ ನನ್ನ ಅಂತರಾಳದ ಕೃತಜ್ಞತೆಯನ್ನ ಅಭಿನಂದನೆಗಳನ್ನ ಸ್ವಾಗತವನ್ನ ಬಯಸ್ತಾ ಇದ್ದೇನೆ। ನಾನು ಚುನಾವಣೆ ಮುಗಿದ ತಕ್ಷಣ ಮನೆಗೆ ಹೋಗಿ ಕೂತ್ಕೊಳ್ಳಿಲ್ಲ। ಸರ್ಕಾರದಿಂದ ಅಧಿಕಾರ ಇಲ್ಲದೆ ನಿಮ್ಮ ಯಾವುದೇ ಸೇವೆಯನ್ನ ಮಾಡಲಿಕ್ಕೆ ಆಗದಿದ್ರೂ ತೊಂದರೆ ಇಲ್ಲ, ನನ್ನ ಸ್ವಂತ ವ್ಯವಹಾರದ ಹಣದಿಂದ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಧರ್ಮವನ್ನ ಬೆಳೆಸಿಕೊಂಡು ಕೂಡ ಜನರೊಂದಿಗಿದ್ದೆ, ಗೆದ್ದಾಗ ಕೂಡ ಜನರೊಂದಿಗಿದ್ದೆ ಅಂತಕ್ಕಂಥ ಒಂದು ಸಂತೋಷ ತೃಪ್ತಿ ನನ್ನ ಪಾಲಿಗಿದೆ ಅಂತ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನಗಿದೆ। ನಿಮ್ಮ ನಗರಸಭಾ ವಾರ್ಡ್ಗಳಲ್ಲಿದೆ ಆ ಎಲ್ಲ ಬಾಕಿ ಕೆಲಸಗಳನ್ನ ಇನ್ನು ಮುಂದಿನ 5 ವರ್ಷದೊಳಗೆ ಮಾಡಿ ಪೂರೈಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದ ಕಾಪು ಶಾಸಕರಾದಂತಹ ವಿನಯ್ ಕುಮಾರ್ ಸೊರಕೆ, ರಾಜ್ಯ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ 165 ಭರವಸೆಗಳು ಮಾತ್ರವಲ್ಲದೆ ಹೆಚ್ಚುವರಿ ಯೋಜನೆಗಳನ್ನ ಜಾರಿಗೆ ತಂದಿದೆ। ಯಡಿಯೂರಪ್ಪ ಸರ್ಕಾರ ದೇಶದಲ್ಲಿ ನಂಬರ್ 1 ಭ್ರಷ್ಟ ಸರ್ಕಾರ ಎಂದು ಅಮಿತ್ ಶಾ ನಿಜವನ್ನೇ ಹೇಳಿದ್ದಾರೆ। ಇದನ್ನ ದೇವರೇ ಅವರ ಮೂಲಕ ಹೇಳಿಸಿದ್ದಾರೆಂದು ವ್ಯಂಗ್ಯವಾಡಿದ್ರು। ಸಂಸದೆಯಾದ ಬಳಿಕ 4 ವರ್ಷಗಳ ಕಾಲ ಕ್ಷೇತ್ರಕ್ಕೆ ಕಾಲಿಡಿದ ಶೋಭಾ ಕರಂದ್ಲಾಜೆ ಚುನಾವಣಾ ಸಂದರ್ಭದಲ್ಲಿ ಕ್ಷೇತ್ರದ ಜನರಿಗೆ ಮುಖ ತೋರಿಸುವುದು ಯಾವುದೇ ನೈತಿಕತೆ ಇಲ್ಲ। ಕೇಂದ್ರ ಸರ್ಕಾರ ಜನರಿಗೆ ಕೊಟ್ಟ ಭರವಸೆಯನ್ನ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಸೊರಕೆ ಟೀಕಿಸಿದ್ರು। ನನಗೆ ಸಚಿವ ಸ್ಥಾನ ತಪ್ಪಿ ಹೋಗಲು ಪ್ರಮೋದ್ ಮಧ್ವರಾಜ್ ಕಾರಣ ಅಲ್ಲ, ನನಗೆ ಸಚಿವ ತಪ್ಪುವುದಕ್ಕೂ ಪ್ರಮೋದ್ ಮಧ್ವರಾಜ್ಗೂ ಯಾವುದೇ ಸಂಬಂಧವಿಲ್ಲ ಎಂದು ಮಾಜಿ ಸಚಿವರಾದಂತಹ ವಿನಯ್ ಕುಮಾರ್ ಸೊರಕೆ ಸ್ಪಷ್ಟಪಡಿಸಿದ್ರು। ಆರ್ಥಿಕವಾಗಿ ಹಿಂದುಳಿದಂತ ಬಡವರಿಗೆ ಇವತ್ತು ಆಸ್ಪತ್ರೆಯ ಉತ್ತಮ ಚಿಕಿತ್ಸೆ ಸಿಗುವಂತ ರೀತಿ ಕೆಲಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ರೆ ಅದು ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರ ಕ್ರೀಡಾ ಸಚಿವ ಯುವಕರಿಗೆ ಮುಟ್ಟುವಂತ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಂತ ಕ್ರೀಡಾ ಸಚಿವ ಇದ್ರೆ ಅದು ಪ್ರಮೋದ್ ಮಧ್ವರಾಜ್ ಅವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ। ಪ್ರಮೋದ್ ಮಧ್ವರಾಜ್ ಅವರ ಅಭ್ಯರ್ಥಿ ಅಲ್ಲ, ನಾವು ಸ್ವತಃ ಅಭ್ಯರ್ಥಿಗಳು ಅನ್ನುವಂತ ರೀತಿಯಲ್ಲಿ 22 ದಿವಸಗಳ ಕಾಲ ಸತತವಾಗಿ ಹಗಲಿರುಳು ಹೋರಾಟ ಮಾಡಿದ ಮುಖಾಂತರ ಈ ಉಡುಪಿ ಕ್ಷೇತ್ರ ಈ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಅಂತೇಳಿ ಮಾಡಿ ತೋರಿಸುತ್ತೆ। ಮೋದಿ ಅನ್ನುವಂತ ಒಬ್ಬ ವ್ಯಕ್ತಿ 6,500 ಕೋಟಿ ರೂಪಾಯಿಗಳನ್ನು ಹಿಡಿಸಿ ತಾಕತ್ತಿದ್ದರೆ ವಸೂಲಾತಿ ಮಾಡಿ ಅಂತ ಹೇಳ್ತಾರೆ। ಈ ಸಂದರ್ಭದಲ್ಲಿ ಜೆಡಿಎಸ್ ಮಾಜಿ ಮುಖಂಡರಾದಂತಹ ಲೂವಿಸ್ ಲೋಬೋ ಸೇರಿದಂತೆ ಹಲವು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು। ತೆನೆ ಕಮಲ ತ್ಯಜಿಸಿ ಕೈ ಹಿಡಿದ ಕಾರ್ಯಕರ್ತರಿಂದ ಪಕ್ಷದ ಗೆಲುವು ನಿಶ್ಚಿತ ಅನ್ನುವುದು ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಭರವಸೆಯ ಮಾತುಗಳು ಕೇಳಿಬಂತು। ಒಟ್ಟಿನಲ್ಲಿ ಈ ಬಾರಿಯ ಎಲೆಕ್ಷನ್ನಲ್ಲಿ ಜಿದ್ದಾಜಿದ್ದಿಯ ಫೈಟ್ ನಡೆಯುವುದು ಪಕ್ಕಾ ಆಗಿದ್ದು, ಜನರ ಆಶೀರ್ವಾದ ಯಾರಿಗೆ ಸಿಗಲಿದೆ ಅನ್ನೋದು ಕಾದು ನೋಡಬೇಕಷ್ಟೇ। ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ।